ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂತೀನಿ. ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂತೀನಿ. ಎಷ್ಟು ಒಂದು ವಾರ ಜಾಸ್ತಿ ಆಯಿತು ಯೂಟ್ಯೂಬ್ಗೆ ವಿಡಿಯೋ ಹಾಕದೆ. ಆ್ಯಕ್ಚುಲಿ ವಿಷಯ ಉಂಟು, ಅಂತಕ್ಕೆ ಹಾಕಲಿಲ್ಲ ಅಂದರೆ ಏನೆಲ್ಲ ಕತೆ ಕೇಳಿ ನೀವು ಕೆಲವರು ಬೈಬೋದು, ಕೆಲವರು ನಗ್ಬೋದು, ಕೆಲವರು ಅಯ್ಯೋ ಪಾಪ ಅಂತ ಹೇಳ್ಬೋದು. ಲಿಟ್ರಲಿ 2 ವಾರ ನನಗೆ ಹುಚ್ಚಿಡ್ಬೋದು ಒಂದು ಬಾಕಿ ಟೆನ್ಷನಲ್ಲಿ. ಬಟ್ 1 ವಾರ ಫುಲ್ ಟೆನ್ಷನ್ ಇತ್ತು, ಮತ್ತು 1 ವಾರ ಸ್ವಲ್ಪ ರಿಲೀಫ್ ಆದೆ ನಾನು. ಎಂಥ ವಿಷಯ ಅಂದರೆ ನಂದಿದು ಐಫೋನ್ ಉಂಟಲ್ಲ, ಲಾಕ್ ಆಗಿತ್ತು. ನಾನು ಯಾರಿಗೂ ಹೇಳಿಲ್ಲ, ನಮ್ಮ ಇಲ್ಲೆಲ್ಲ ಬಿಟ್ಟು ಮತ್ತು ಯಾರಿಗೂ ಹೇಳಿರಲಿಲ್ಲ, ನಾನು ವೀಡಿಯೋದಲ್ಲಿ ಶೇರ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇದ್ದದ್ದು ಈ 2 ವಾರದಲ್ಲಿ ನನ್ನ ಅಕ್ಕನ ಮಗನ ಮೊಬೈಲಲ್ಲಿ ಒಂದು ಐಫೋನ್ ತಗೊಂಡಿದ್ದ. ಸೊ ಅದರಲ್ಲಿ ಮಾಡ್ತಾ ಇದ್ದೆ, ಇನ್ಸ್ಟಾಗ್ರಾಮಿಗೆಲ್ಲ ಅದರಲ್ಲೇ ಹಾಕ್ತಾ ಇದ್ದೆ ನಾನು, ನಂದರಲ್ಲಿ ಹಾಕ್ತಾ ಇರಲಿಲ್ಲ. ಹಾಗಾಗಿ ವಿಷಯ ಯಾರಿಗೂ ಗೊತ್ತಾಗಲಿಲ್ಲ. ಇದ್ದಿದ್ರೆ ಕೇಳ್ತಾ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ, ಏನು ವೀಡಿಯೋ ಇಲ್ಲ ಅಂತ ನಿಂದು, ಏನು ವೀಡಿಯೋ ಹಾಕ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಈ ಮೊಬೈಲ್ ಸರಿಯಾಗದಿದ್ದಿದ್ರೆ ವೀಡಿಯೋ ಮಾಡ್ತಾನೆ ಇರಲಿಲ್ಲ, ಹಾಕ್ತಾನೆ ಇರಲಿಲ್ಲ, ಅಲ್ಲಿಗೆ ಕಟ್. ಇನ್ನು ವೀಡಿಯೋ ಮಾಡೋದಿಲ್ಲ ಅಂತ ಇದ್ದೆ. ನಿಮಗೆ ಗೊತ್ತುಂಟಲ್ಲ ಐಫೋನೆಲ್ಲ ಲಾಕ್ ಆದರೆ ಎಷ್ಟು ಕಷ್ಟ ಆನ್ ಮಾಡಲಿಕ್ಕೆ ಅಂತ. ನನ್ನ ಗ್ರಾಚಾರಕ್ಕೆ 2 ವಾರಕ್ಕಿಂತ ಮುಂಚೆ ಅನಿಸುತ್ತೆ, ಕೃಷ್ಣಂದು ಬರ್ತ್ಡೇ ಆಗಿ ಒಂದು ಸ್ವಲ್ಪ ದಿನ ಆಗಿ, ನನ್ನ ಬರ್ತ್ಡೇಗೂ ಇರಲಿಲ್ಲ ಮೊಬೈಲ್ ನನ್ನ ಹತ್ತಿರ. ಎಂಥದ ನೈಟ್ ಅಡುಗೆ ಎಲ್ಲ ಮಾಡಿ ಕೃಷ್ಣ ನನ್ನೀಗ ಮಲಗಿಸುವಾಗ ಫೇಸ್ ಲಾಕ್ ಹಾಕಿದ್ದೆ ನಾನು. ಫೇಸ್ ಲಾಕ್ ಆಗಲಿಲ್ಲ, ಪಾಸ್ವರ್ಡ್ ಕೇಳ್ತು. ನಾನು ಪಾಸ್ವರ್ಡ್ ಹಾಕಿದೆ. ಒಂದು ಸಲ ಮಿಸ್ಟೇಕ್ ಆಯಿತು, ಮತ್ತೊಂದು ಸಲ ಪಾಸ್ವರ್ಡ್ ಹಾಕ್ತೆ. ಅಯ್ಯ ನನಗೆ ಆಯಿತು, ನನ್ನ ಪಾಸ್ವರ್ಡ್ ನನಗೆ ಮರ್ತೋಗಿದೆ ಅಂತ ಕಂಟಿನ್ಯೂಸ್ಲಿ ಹಾಕಿದೆ. ಈ ಐಫೋನ್ ಇದ್ದು ಇಷ್ಟೆಲ್ಲ ಲಾಕ್ ಇದಾಗತ್ತೆ ಅಂತ ಯಾರಿಗೆ ಗೊತ್ತು. ಇದ್ದು ಮತ್ತೆ 1 ನಿಮಿಷ ಟೈಮ್ ಕೇಳ್ತು, ಅದಾದಮೇಲೆ 5 ನಿಮಿಷ ಟೈಮ್ ಕೇಳ್ತು. 5 ಕೇಳ್ತು, ಎಂಥ ಕರ್ಣ, 5 ನಿಮಿಷ ಟೈಮ್ ಕೇಳ್ತು. ಆಮೇಲೆ 15 ನಿಮಿಷ ಒಮ್ಮೆ ಕೇಳತ್ತೆ. ಅದು ಬಿಟ್ಟರೆ 1 ಗಂಟೆ ಮತ್ತು 8 ಗಂಟೆಗೆ ನಾವು ಸರಿ ಹಾಕಲಿಲ್ಲ ಅಂದರೆ ಲಾಕ್ ಆಗತ್ತೆ. ಇವಾಗ ನಂದು ಹಾಗೆ ಆಯಿತು, ಲಾಕ್ ಆಯಿತು. ನಾನು ಪಾಸ್ವರ್ಡ್ ಎಷ್ಟು ನೆನಪು ಮಾಡಿದ್ರು ನನಗೆ ಎಂತ ಹಾಕಿದ್ದೇನೆ ಅಂತ ನೆನಪರಲಿಲ್ಲ. ಅದೆಂತ ಆಯಿತು, ನಾನು ಹಾಕಿ ಆಮೇಲೆ ಫೇಸ್ ಲಾಕೇ ಇತ್ತಲ್ಲ, ಹಾಗಾಗಿ ಅದು ಪಾಸ್ವರ್ಡ್ ಮರ್ತೋಗಿದೆ. ಬಟ್ ನಾನು ಒಂದೇ ನಂಬರ್ ಏನೋ ಚೇಂಜ್ ಮಾಡಿದ್ದೆ, ನನ್ನ ಡೇಟ್ ಆಫ್ ಬರ್ತಲ್ಲಿ ಆಲ್ಮೋಸ್ಟ್ ಹಾಕಿದ್ದಿದ್ದು ನಾನು ಆವಾಗ. ಆಮೇಲೆ ನನ್ನ ಮಗನಿಗೆ ಎಲ್ಲ ಗೊತ್ತಾದರೆ ಅವರು ಮೊಬೈಲ್ ಒತ್ತಾರೆ ಅಂತೇಳಿ ಮತ್ತೆ 1 ನಂಬರನ್ನು ಚೇಂಜ್ ಮಾಡಿದ್ದೆ, ಗೊತ್ತಾಯಿತು ಅಂತ ಹೇಳಿ. ಅದು ಪಾಸ್ವರ್ಡ್ ನೆನಪಿಲ್ಲ, ಮೊಬೈಲ್ ಲಾಕ್ ಆಯಿತು. ಮೊಬೈಲ್ ಲಾಕ್ ಆದರೂ ಚಿಂತೆ ಇಲ್ಲ, ನಮಗೆ ಆ್ಯಪಲ್ ID ಪಾಸ್ವರ್ಡ್ ಇಂಪಾರ್ಟೆಂಟ್, ಅದು ನೆನಪಿರಬೇಕು. ಓಕೆನಾ? ನನ್ನ ಗ್ರಹಚಾರಕ್ಕೆ ಅದು ಕೂಡ ನೆನಪಿಲ್ಲ. ಮತ್ತೆ ಎಂತ ಮಾಡಿದ್ದು, ಶಾಪ್ಗೆ ತಗೊಂಡೋಗಿ ಕೊಟ್ಟೆ, ಫೋನ್ ಮಾಡಿ ಕೇಳಿದೆ, ತಮ್ಮನ ಹತ್ರ ಎಲ್ಲ ಫೋನ್ ಮಾಡಿ ಕೇಳಿದೆ. ಎಲ್ಲರೂ ಅದೇ ಹೇಳಿದ್ರು, ಆ್ಯಪಲ್ ID ಇದ್ದರೆ ಓಪನ್ ಆಗುತ್ತೆ. ಈ ಆ್ಯಪಲ್ ID ಇನ್ನೂ ನೆನಪಿಲ್ಲ ನಿಮಗೆ, ಅದರ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಡೌಟ್ ಅಂತ ಹೇಳಿದರು. ಆಮೇಲೆ ನಾನು ಯಾವಾಗಲೂ ನಾರ್ಮಲ್ ಆಗಿ ಮಾಣಿಯಲ್ಲಿ ಹೋಗುವ ಶಾಪಿಗೆ ಹೋಗಿ ಅವರಿಗೆ ಕಾಲ್ ಮಾಡಿ ಹೇಳಿದೆ ಹೀಗೆ ಅಂತ. ನಾನು ಐಫೋನ್ ತಗೊಂಡಾಗ ನಾನು ಮಾಣಿಗೆ ಅಲ್ಲಿ ಹೋಗಿ ಸರಿ ಮಾಡಿಸಿದೆ, ಅಂದ್ರೆ ಎಲ್ಲ ಅಪ್ಡೇಟ್ ಮಾಡ್ಬೇಕಲ್ಲ. ಅವಾಗ್ಲೇ ಅವ್ರು ಹೇಳಿದ್ರು, ನೀವು ಆ್ಯಪ್ ID ಪಾಸ್ವರ್ಡ್ ಮರ್ತು ಹೋಗ್ಲೇಬಾರ್ದು, ಅದು ಮರ್ತೋದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪಾಪ ಅವ್ರು ಅಷ್ಟಿಲ್ದೆ ಹೇಳಿದ್ರು. ನಾನು ಆ್ಯಪಲ್ ಪಾಸ್ವರ್ಡ್ ಬರ್ದಿಟ್ಕೊಂಡಿದ್ದೆ, ಬಟ್ ನನ್ನ ಗ್ರಹಚಾರಕ್ಕೆ ನಾನು ಅದನ್ನ ಮತ್ತೆ ಚೇಂಜ್ ಮಾಡಿದೆ. ಲಾಸ್ಟ್ ಟೈಮ್ ಹನಿಗೆ ಏನೋ ಒಂದು ಆ್ಯಪ್ ಬೇಕಿತ್ತು ಐಫೋನ್ ಅಲ್ಲಿ, ಅದು ಪಾಸ್ವರ್ಡ್ ಕೇಳಿತ್ತು, ಅದನ್ನ ಚೇಂಜ್ ಮಾಡಿ ಬೇರೆ ಪಾಸ್ವರ್ಡ್ ಹಾಕಿದೆ, ಅದನ್ನ ನಾನು ಬರ್ದಿಟ್ಕೊಳ್ಳಿಲ್ಲ. ಈ ತರ ಆಯ್ತು. ಅವರಿಗೆ ಫೋನ್ ಮಾಡಿ ಹೇಳಿದ, ಅದಕ್ಕೆ ಅವ್ರು ಹೇಳಿದ್ರು ಡೌಟ್ ಆಗುದು ಅಂತ ಅವ್ರು ಫಸ್ಟ್ ಹೇಳಿದ್ರು. ಆಮೇಲೆ ನಂಗೆ ಫುಲ್ ಈ ಕಡೆಯಿಂದ ಅಳು ಬರ್ತಾ ಉಂಟು, ಟೆನ್ಷನ್ ಆಗ್ತಾ ಉಂಟು. ಅಷ್ಟು ಕಷ್ಟಪಟ್ಟು ತಗೊಂಡಿರೋ ಮೊಬೈಲು, ವಿಡಿಯೋಗೋಸ್ಕರ ತಗೊಂಡಿದ್ದು, ಈ ತರ ಆಯ್ತಲ್ಲ 6 ತಿಂಗಳಲ್ಲಿ ಅಂತ ಫುಲ್ ಅಳು. ನನಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಅವತ್ತು ನೈಟ್ ಉಂಟಲ್ಲ, ನಾನು ಲಾಕ್ ಆದ ದಿನ ನಿದ್ದೆಯೇ ಮಾಡ್ಲಿಲ್ಲ, ಒಂದು ಚೂರು ನಿದ್ದೆ ಮಾಡಲಿಲ್ಲ ನಾನು, ಫುಲ್ ನೈಟ್ ಟೆನ್ಷನ್ ಅಲ್ಲಿ. ಅದಾದ್ಮೇಲೆ ಅದಕ್ಕೆ ಓಕೆ, ನೀವು ಮೊಬೈಲ್ ಅನ್ನ ಶಾಪಿಗೆ ತಂದು ಕೊಡಿ, ಏನಾದ್ರೂ ಆಗತ್ತಾ ನೋಡುವ ಅಂತ ಹೇಳಿದ್ರು. ಹೋಗಿ ತಗೊಂಡೋಗಿ ಕೊಟ್ಟಾಯ್ತು ಮೊಬೈಲು. ಆಮೇಲೆ ಅವರು ನೋಡಿದ್ರು, ಅದೇ ಪಾಸ್ವರ್ಡ್ ನೆನಪಿರ್ಬೇಕು, ಅಥವಾ ಆ್ಯಪಲ್ ID ಪಾಸ್ವರ್ಡ್ ನೆನಪಿರ್ಬೇಕು, ಪಾಸ್ಕೋಡ್ ನೆನಪಿರ್ಬೇಕು. ನನಗೆ ಯಾವ್ದು ನೆನಪಿಲ್ಲ. ಬಟ್ ಅವರಾದ್ರೂ ಏನ್ ಮಾಡ್ತಾರೆ, ಬಟ್ ಅವರಾದ್ರೂ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಕೆಲವರೆಲ್ಲ ಹೇಳಿದ್ರು, ಅದು ಶಾಪಲ್ಲಿ ಕೊಟ್ಟು ಏನು ಪ್ರಯೋಜನ ಇಲ್ಲ, ನೀವು ಆ್ಯಪಲ್ ಐಫೋನ್ ಇದಿರತ್ತಲ್ಲ ಶಾಪ್, ಅಲ್ಲಿಗೆ ಹೋಗಿ ಮಂಗಳೂರಿಗೆ ಅಂತ, iPlanet ಹೋಗಿ ಅಂತ. ಮತ್ತೆ ಇವ್ರು ನೋಡ್ತೇವೆ ಅಂತ ಹೇಳಿದ್ರಲ್ಲ, ಅವ್ರು ನೋಡಿದ್ರೆ ಆಗ್ಲಿಲ್ಲ. ಮತ್ತೆ ಅವರೊಬ್ರು ಸರ್ ಒಬ್ರು ಇದಾರಂತ, ಅವ್ರೇನಾದ್ರು ಮಾಡಿ ಕೊಡ್ತಾರ ನೋಡುವ ಅಂತ ಅವರಿಗೆ ಫೋನ್ ಮಾಡಿ ಹೇಳಿದ್ರು. ಅವರು ಪಾಪ ತುಂಬಾ ಟ್ರೈ ಮಾಡಿದ್ರು, ಬಟ್ ಅಲ್ಲೂ ಕೂಡ ಅಷ್ಟೇ ಆ್ಯಪಲ್ ID ಪಾಸ್ವರ್ಡ್ ನೆನಪಿರ್ಬೇಕು, ಅಥವಾ ಪಾಸ್ವರ್ಡ್ ನಾನು ಯಾವ್ದು ಪಾಸ್ವರ್ಡ್ ಹಾಕಿದೆ ಹೋಮ್ ಸಿಕ್ನಿ ಅದೊಂದಾದ್ರೂ ನೆನಪಿರ್ಬೇಕು. ಅವರು ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಲಾಸ್ಟಿಗೆ ಅವ್ರು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ನೀವು ಆ್ಯಪಲ್ ಅವರ ಸಪೋರ್ಟಿಗೆ ಕಾಲ್ ಮಾಡಿ ಅಂತ ಹೇಳಿ ಅವ್ರ ನಂಬರ್ ಕೊಟ್ರು.
ನಮ್ಗೆ ಹೋಪ್ ಇರ್ಲಿಲ್ಲ. ಮತ್ತೆ ಅಂದ್ರೆ ಅವ್ರ ಅಂಗಡಿಯವರು ಕೂಡ ಹೇಳಿದ್ರು, ಮುಂಚೆ ಎಲ್ಲ ಏನು ಆಪ್ಷನ್ ಇರ್ಲಿಲ್ಲ ಅಂದ್ರೆ ಐಫೋನ್ ಇದು ಲಾಕ್ ಎಲ್ಲ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಆಪ್ಷನ್ ಉಂಟು ಅಂತ ಹೇಳಿದ್ರು ಅವರು. ಓಕೆ, ಇವರಿಗೆ ಫೋನ್ ಮಾಡಿದೆ. ನನ್ಗೆ ಹಿಂದಿ ಬರ್ತಿತ್ತು, ಬಚ್ಚ ಹಿಂದಿ ಅಥವಾ ಇಂಗ್ಲಿಷ್ ನಮ್ಗೆ ಬರ್ಲೇಬೇಕು ಅವ್ರ ಹತ್ರ ಮಾತಾಡುವಾಗ. ಹಿಂದಿ ಬರ್ತಾ ಇತ್ತು. ನಾನು ಫೋನ್ ಮಾಡಿ ಈ ತರ ಎಲ್ಲ ವಿಷಯ ಹೇಳಿದೆ. ಹೀಗೆ ನನ್ನ ಐಫೋನ್ ಪಾಸ್ವರ್ಡ್ ನೆನಪಿಲ್ಲ, ಪಾಸ್ವರ್ಡ್ ನೆನಪಿಲ್ಲ, ಆಪಲ್ ಐಡಿ ಮಾಡ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ. ಅದಕ್ಕೆ ಅವರು, ನೀವು ಹೆದರ್ಬೇಡಿ, ನಾನು ಸರಿ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ ನಮ್ಗೆ ಏನ್ ಗೊತ್ತುಂಟಾ, ಇದು ಗೊತ್ತಿರ್ಬೇಕು, ಒಂದು ಆಪಲ್ ಐಡಿದು ಪಾಸ್ವರ್ಡ್ ಅಥವಾ ಏನಾದ್ರು ಒಂದ್ ನೆನ್ಪಿರ್ಬೇಕು. ಅದು ಯಾವ್ದು ಇಲ್ಲ ಅಂದ್ರೆ ನಾವು ಮೊಬೈಲ್ ಇದ್ದು ಬಾಕ್ಸ್ ಇರುತ್ತಲ್ಲ, ಅದು ಕೂಡ ಇರ್ಬೇಕು. ಹಾಗೆ ಅದರದ್ದು ಬಿಲ್ ಕೂಡ ಇರ್ಬೇಕು. ನಂಗಿಲ್ಲಿ ಅವ್ರು ಬಿಲ್ ಕೇಳಲಿಲ್ಲ, ಫೋನ್ ಹತ್ರ ಕೆಳಗಡೆ ಅದೇನೋ EMI ಏನೋ ಒಂದು ನಂಬರ್ ಇರುತ್ತೆ ನೋಡಿ ಫೋನ್ ಇದು, ಅದು ಇಂಪಾರ್ಟೆಂಟ್. ಅದಿದ್ರೆ ಎಂತ ಕೂಡ ಮಾಡಬಹುದು. ಸೊ ಅದಿಲ್ದಿದ್ರೆ ಅವ್ರಿಗೆ ಕಳ್ರು ಏನಾದ್ರು, ಐಫೋನ್ ಇದು ಸೆಕ್ಯೂರಿಟಿ ಏನಕ್ಕೆಪ್ಪ ಅಂದ್ರೆ ಯಾರಾದ್ರೂ ಕತ್ಕೊಂಡು ಹೋಗ್ತಾರೆ ಅಂತ, ಅಷ್ಟು ಸೆಕ್ಯೂರಿಟಿ. ಸೊ ಹಾಗಾಗಿ ಅವ್ರು ಅಷ್ಟು ಇದ್ ಮಾಡ್ತಾರೆ. ಬಟ್ ಅದು ಅದೇ ಫೋನ್ ಬಾಕ್ಸ್ ಇದ್ರೆ ನಮ್ಗೆ ಸರಿ ಮಾಡಬಹುದು. ಸೊ ಅವ್ರು ಕೇಳಿದ್ರು, ನಾನು ಹೇಳಿದೆ. ಮತ್ತೆ ಯಾವಾಗ ಪರ್ಚೇಸ್ ಮಾಡಿದ್ರು, ಎಲ್ಲಿಂದ ಪರ್ಚೇಸ್ ಮಾಡಿದ್ರು, ಕೆಲವೊಂದು ಕ್ವಶನ್ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೆ ನಾನು. ಆಮೇಲೆ ಅವ್ರು ಹೇಳಿದ್ರು, ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲ ಸರಿ ಆಗತ್ತೆ ಅಂತ ಹೇಳಿದ್ರು. ನಾನು ಫಸ್ಟ್ ಡೇ ಫೋನ್ ಮಾಡುವಾಗ ಮೊಬೈಲ್ ನನ್ನ ಹತ್ರ ಇರ್ಲಿಲ್ಲ, ಶಾಪ್ ಅಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು ಮೊಬೈಲ್ ತಂದು ಆಮೇಲೆ ನನಗೆ ಫೋನ್ ಮಾಡಿ ಅಂತ. ಮತ್ತೆ ಸೆಕೆಂಡ್ ಡೇ ಫೋನ್ ಮಾಡುವಾಗ ಈ ತರ ಹೇಳಿದವರು. ಅದಾದ್ಮೇಲೆ ನಿಮ್ಮ ಹತ್ರ ಇನ್ನೊಂದು ಐಫೋನ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ನನ್ನ ಕನ ಮಗನ ಹತ್ರ ಒಂದು ಐಫೋನ್ ಇತ್ತಲ್ಲ, ಅದನ್ನ ತಗೊಂಡ್ ಬಂದು ಅದ್ರಲ್ಲಿ ಅವರು ಹೇಳಿದಾಗೆ ಮಾಡಿದೆ. ಆಮೇಲೆ ಹೇಳಿದ್ರು, ನಾಳೆ ನಿಮ್ಗೆ ಒಂದು ಟೆಕ್ಸ್ಟ್ ಬರುತ್ತೆ, ಅವಾಗ ಇದೇ ಪ್ರೊಸೀಜರ್ ಮಾಡಿ ನೋಡಿ, ಅವಾಗ ನಿಮ್ಗೆ ಟೈಮ್ ಬರುತ್ತೆ, ಇಷ್ಟು ದಿನ ಆದ್ಮೇಲೆ ನೀವು ಪಾಸ್ವರ್ಡ್ ರೀಸೆಟ್ ಮಾಡಬಹುದು, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ಗೆ ಮತ್ತೆ ಫೋನ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಡೇ ನೋಡುವಾಗ ಅದರಲ್ಲಿ 6 ಡೇಸ್ ನಮ್ಗೆ ಕೇಳಿತು, 6 ದಿನ ಆದ್ಮೇಲೆ ನೀವು ಪಾಸ್ವರ್ಡ್ ರೀಸೆಟ್ ಮಾಡಬಹುದು ಅಂತ. ಸೊ ಆಗಸ್ಟ್ 10ಕ್ಕೆ ಆ ಡೇಟು, ಆಗಸ್ಟ್ 10ಕ್ಕೆ ನಾನು ಮತ್ತೆ ಹೋಗಿ ನೋಡುವಾಗ ಪಾಸ್ವರ್ಡ್ ರೀಸೆಟ್ ಮಾಡೋ ಆಪ್ಷನ್ ಇತ್ತು. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ವಿ ನಾವು. ಇಷ್ಟೆಲ್ಲ ಆಗಿತ್ತು ಆಯ್ತಾ. ನಾನು ಯಾರಿಗೂ ಹೇಳಿರ್ಲಿಲ್ಲ, ರಿಲೇಟಿವ್ಸ್ ಆಗಿರ್ಬಹುದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಹೇಳಿರ್ಲಿಲ್ಲ. ಒಂದ್ ಸ್ವಲ್ಪ ಜನಕ್ಕೆ ಹೇಳಿದ್ದೆ ಅಷ್ಟೇ, ಹತ್ರದವರಿಗೆ. ಮತ್ತೆ ನನ್ನ ದೊಡ್ಡ ಮಗಳಿಗೆ ಹೇಳಿದ್ದೆ, ಅವಳಿಗೆ ಗೊತ್ತಿರತ್ತಲ್ಲ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಪಾಪ ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲ ಆಗತ್ತೆ ಅಂತ ಎಲ್ಲ ಧೈರ್ಯ ಹೇಳ್ತಾ ಇದ್ರು. ಬಟ್ ನಂಗೆ ಲಿಟ್ರಲಿ ಎಷ್ಟು ಬೇಜಾರಾಗಿದೆ, ಎಷ್ಟು ಹತ್ತಿದ್ದೀನಿ, ಎಷ್ಟು ಬೇಡ್ಕೊಂಡಿದ್ದೀನಿ ದೇವರ ಹತ್ರ ಅಂತ ನನ್ಗೆ ಮಾತ್ರ ಗೊತ್ತು. ಸೊ ಅಷ್ಟು ಮರುವು ನನ್ಗೆ. ದಯಮಾಡಿ ನಾನು ಹೇಳ್ತಾ ಇದ್ದೇನೆ, ಯಾರಿಗಾದ್ರೂ ಮರು ಇದ್ರೆ ನೀವು ನಂತರ ತಪ್ಪು ಮಾಡ್ಬೇಡಿ, ಎಲ್ಲಾದ್ರೂ ಒಂದ್ ಕಡೆ ಪಾಸ್ವರ್ಡ್ ಬರ್ದಿಡಿ ಆಯ್ತಾ. ಇಲ್ದಿದ್ರೆ ತುಂಬಾ ಟೆನ್ಷನ್. ನನ್ಗೆ ಅದು ಕೂಡ ಪಾಸ್ವರ್ಡ್ ಬರ್ದಿಟ್ಟದ್ದು ಕೂಡ ಮರ್ತೋಗತ್ತೆ ಅಂತ ನನ್ಗೆ ಆ ತರ ನನ್ನ ಮೆಂಟಾಲಿಟಿ ಗೊತ್ತುಂಟು. ಅಷ್ಟು ಮರುವು ನನ್ಗೆ. ಏನಕ್ಕೆ ಹೀಗೆ ಇಷ್ಟು ಮರುವು ದೇವರು ಕೊಟ್ಟಿದ್ದಾನೋ ಖಂಡಿತ ಗೊತ್ತಿಲ್ಲ ನನಗೆ. ಈ ತರ ಎಲ್ಲ ಅವಸ್ಥೆ ಆಗಿತ್ತು ನಂದು. ಮತ್ತೆ ಬ್ಲಾಗ್ ಮಾಡ್ಲಿಕ್ಕೆ ಮತ್ತೆ ಹೋಯ್ತು ನನಗೆ. ನಮ್ಗೆ ಕೆಮ್ಮಣ್ಣಿಗೆಲ್ಲ ಹೋಗ್ಲಿಕ್ಕೆ ಇತ್ತು, ತಂಬು ಕೊಡ್ಲಿಕ್ಕೆ. ತಂಬು ಎಲ್ಲ ಕೊಟ್ಟು ಬಂದದ್ದು. ವಿಡಿಯೋದು ನೆನಪೇ ಇಲ್ಲ, ಅರ್ಧದಲ್ಲೇ ಬಿಟ್ಟದ್ದು. ವಿಷಯ ಹೇಳಿದ್ದು ಅಲ್ಲಿಯೇ ಬಿಟ್ಟದ್ದು, ನಿಮ್ಗೆ ಕೆಲವೊಂದು ತೋರಿಸ್ಲಿಕ್ಕೆ. ಓಕೆ ಗಾಯ್ಸ್, ನಮ್ಮದು ಕೆಲಸ ಎಲ್ಲಿವರೆಗೆ ಉಂಟು ನೋಡಿ. ಮೊನ್ನೆ ಯೋಗಿತಕ್ಕನ ಮನೆಯ ಆ ಕಡೆ ಕಲ್ಲು ಕಟ್ಲಿಕ್ಕೆ ಇತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿದೆ, ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ನನ್ನ ಅಜ್ಜಿಯ ಅಪ್ಪನ ಗೊತ್ತಿಲ್ಲ, ಇದು ನೋಡಿ ಬೀಳಿದ್ದೇನೆ, ಇಷ್ಟೇ ಹಾಕ್ಬೇಡಿ. ಅದು ಫಸ್ಟಿಗೆ ಸಣ್ಣದಿತ್ತು, ನಾನು ದೊಡ್ಡದಾಗುದೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಫೈನಲಿ ದೊಡ್ಡದಾಗಿದೆ. ಒರೆಸುದು ತಿನ್ನೋದು ಇಲ್ಲಿ ಚಂದ ಇದೆ, ಎಂತ ಗಲೀಜು ಸ್ವಲ್ಪ ಇಲ್ಲ, ಕ್ಲೀನ್ ಉಂಟು. ತೊಳೆದು ತಿಂತೇನೆ. ಚರ್ಬಿ ನೋಡಿ, ಚರ್ಬಿ ಜಾರಿದ್ರೆ ಉಂಟಲ್ಲ ನೋಡಿ ಎಷ್ಟು ಚಂದ ಕಟ್ಟಿದ್ದಾರೆ ಕಲ್ಲು. ಇನ್ನು ಕೂಡ ಅವರೆಷ್ಟು ಮೇಲೆ ಕಟ್ಲಿಕ್ಕೆ ಉಂಟಾ ಅಂತ. ಇವತ್ತು ಯೋಗಿತಕ್ಕನ ಮನೆಯಲ್ಲಿ ಪತ್ರೊಡೆ, ಆಟಿಗೆ ಗಮ್ಮತ್ತು, ಹೋಗಿ ಬರುವ ಬನ್ನಿ. ಇಲ್ಲಿ ಕೂಡ ಮೆಟ್ಟಿಲ್ಲ, ಮೊನ್ನೆ ಹೇಳಿದ ಇಲ್ಲ, ಮೊಬೈಲ್ ಇರ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರ್ಲಿಲ್ಲ. ಇದನ್ನು ಕೂಡ ಮೊನ್ನೆ ಕಂಪ್ಲೀಟ್ ಆಗಿದೆ ಕಟ್ಟಿ. ಇಷ್ಟು ಯೋಗಿತಕ್ಕ ಇಲ್ಲ, ಸೀದಾ ವಾಪಸ್ ಬಂದೆ ನಾನು. ಹಬ್ಬ, ಮನೆ ಕ್ಲೀನ್ ಮಾಡೋಕೆ ಉಂಟಲ್ಲ, ಸಾಕಾಗಿ ಹೋಗ್ತದೆ. ಇನ್ನು ನನ್ನ ಮಗ ನೋಡಿ ಅಜ್ಜನ ಹತ್ರ ಡ್ರಾಯಿಂಗ್ ಮಾಡಿಸ್ತಾ ಇದ್ದಾನೆ. ಈತೆಲ್ಲ ತಾತ ಮಾಡ್ತಾನ ಡ್ರಾಯಿಂಗ್ ಅಂತ ತೋಜಾರನ ಶಾಲೆಡ್ ಹಿಂಗೆ ಆಗಿದೆ ಗೈಸ್. ಇವಾಗ ಆಡುದ ಮಲ್ಪ ಇಲ್ಲಿ ಕಾಣ್ತಾರ ಮಲ್ಪ ಮಲ್ಪ ಬೇಗ ಓದುಂಡು. ಇವನೆಂತ ಗೊತ್ತ, ಓದಿಸ್ತಾರೆ ಅಂತ ಹೇಳಿ ಚಿತ್ರ ಮಾಡ್ತಾ ಕೂಡುದಲ್ಲ. ಆರೆಂಜ್ ಅಂತ ಕೃಷ್ಣ ಮತ್ತೆ ಕೃಷ್ಣ ನೋಡಿದ್ದೆ. ಹನಿಗೆ ಹೇಗೆ ಫೀಲ್ ಆಗಿತ್ತು ನನ್ನ ಮೊಬೈಲ್ ಲಾಕ್ ಆದಾಗ? ಎಷ್ಟು ಬೇಜವಾಬ್ದಾರಿ ಮಾರೆ ಇವರಿಗೆ. ಯಬ್ಬ, ಒಂದು ಲಾಕ್ ನೆನಪಿಡ್ಲಿಕ್ಕೆ ಆಗುದಿದೆ, ಎಂತ ನೆನಪು ಶಕ್ತಿ ಇಲ್ಲದವರು. ಹೊಸ ಫೋನ್ ಎಷ್ಟು ಪಂಗದಲ್ಲಿ ತಗೊಂಡಿದ್ದಾರೆ.
ಎಲ್ಲ ನೀರಲ್ಲಿ ಹೋಮ ಆಗ್ತಿತ್ತು. ನಿನ್ನೆ ಸರಿ ಆದ್ಮೇಲೆ ಹನಿ ಹತ್ರ ಬಂದು ನಾನು ನಾಟಕ ಮಾಡಿದ್ದೆ, ಮೊಬೈಲ್ ಸರಿ ಹನಿ ನಿಜ ಅಂತ ನಂಬಿದಲ್ಲ. ಅಷ್ಟೊತ್ತಿಗೆ ನನ್ನ ಕೃಷ್ಣ ಬಂದು ಎಲ್ಲ ಇದು ಮಾಡಿ ಇಟ್ಟ. ಇವರ ಆಕ್ಟಿಂಗಿಗೆ ಆಸ್ಕರ್ ಕೊಡ್ಬೇಕು. ಗೈಸ್, ಇದೊಂದು ಬಟ್ಟೆ ಒಂದು ಮಡಿಸ್ಲಿಕ್ಕೇಳಿ ಆಯ್ತು ಒತ್ತು, ಇನ್ನು ಮಡಿಸ್ಲಿಲ್ಲ. ಹಂಚುವ ನಾಡಿದ್ದು ಹನಿದು ಬರ್ತಡೆ, ಇನ್ನು 3 ದಿನ. ಆದ್ರೆ ನಾವು ಹನಿದು ಬರ್ತಡೆಗೆ ಎಂತ ಇಲ್ಲ ಗೈಸ್, ನಾವು ಬಿಸಿ, ಮನೆ ಶಿಫ್ಟಿಂಗ್ ಎಲ್ಲ ಇರ್ತದೆ. ಹನಿದು ನಾಡ್ದು 15 ಆಗಸ್ಟ್ 15 ಅಲ್ಲ ಹುಟ್ಟಿದವಳು. ಮನೇಲಿ ಇರ್ತೀವಲ್ಲ, ನಾವು ಸೋಮವಾರ ಹೋಗೋದಲ್ಲ. ಹನಿದೆ ಲಾಸ್ಟ್ ಬರ್ತಡೆ. ನನಗೆ ಈಗ ಟೇಬಲ್ ಹೇಳುದು ಹೊಸ ಇದು ಕೊಟ್ಟಿದ್ದಾರೆ ನನ್ನ ಅಮ್ಮ. ಅದು ಟ್ರಿಕ್ಸ್ ಹೇಳಿಕೊಡ್ಲಿಕ್ಕಿಲ್ಲ. ನೋಡಿ ಎಷ್ಟು ಬೇಗ ಮಲಗಿದ್ದಾರೆ, 7 ಮಲಗಿದ್ದಾರೆ. ಕೃಷ್ಣ ಬಾ. ಕ್ಯಾಮರಾ ಇಟ್ರೆ ಸ್ವಲ್ಪ ಕೂಡ ಕಾಣುದಿಲ್ಲ, ಈಚೆ ಇಟ್ರೆ ಒಂದ್ ಸ್ವಲ್ಪ ಕಾಣುತ್ತೆ ಮೊಬೈಲ್. ಕೃಷ್ಣನಿಗಂತೂ ಈಗ ಯಾವ ಖುಷಿ ಖುಷಿ ಖುಷಿ. ನಂತರ ಮರ್ತು ಹೋಗಿರೋರು ಎಷ್ಟು ಜನ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ನನ್ನ ಐಫೋನ್ ವಿಷಯ 2 ವಾರದಲ್ಲಿ ಇಷ್ಟೆಲ್ಲ ಆಗಿತ್ತು. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ರಿಗೂ ಹರೇ ಕೃಷ್ಣ.